ಬಂಟ್ವಾಳ ತಾಲೂಕಿನ ಸಾಲತ್ತೂರಿನ ಪಾಲ್ತಾಜೆಯಲ್ಲಿರುವ ಸಿರಿ ವಿದ್ಯಾಲಯ ಶಾಲೆಗೆ ಹೋಗುವ ರಸ್ತೆ ಬದಿಯಲ್ಲಿ ನೀರು ಹೋಗುವ ಚರಂಡಿಯನ್ನು ಮುಚ್ಚಿ ಕಾಂಪೌಂಡ್ ಕಟ್ಟಿ ಮಳೆ ನೀರು ಹೋಗಲಾಗದೆ ರಸ್ತೆಯಲ್ಲೇ ನೀರು ಹೋಗುವ ಕಾರಣ ಮಕ್ಕಳಿಗೆ ಹಾಗೂ ಪಾದಾಚಾರಿಗಳಿಗೆ ತೊಂದರೆ ಆಗುತ್ತಿದೆ. ಕಿರಿದಾದ ರಸ್ತೆಯಾಗಿದ್ದರಿಂದ ವಾಹನ ಬರುವಾಗ ಮಕ್ಕಳಿಗೆ ನಡೆಯಲು ದಾರಿ ಇಲ್ಲದಂತಾಗಿದೆ. ಮಳೆ ನೀರು ರಸ್ತೆಯಲ್ಲೇ ಹೋಗಿ ರಸ್ತೆಗೆ ಪಾಚಿ ಹಿಡಿದು ಮಕ್ಕಳು ಜಾರಿ ಬೀಳುತ್ತಿದ್ದಾರೆ. ಅತಿಕ್ರಮವಾಗಿ ಕಟ್ಟಿದ ಕಾಂಪೌಂಡ್ ಬೀಳುವ ಪರಿಸ್ಥಿತಿಯಲ್ಲಿದೆ. ಈ ಅವ್ಯವಸ್ಥೆ ಬಗ್ಗೆ ಎರಡೆರಡು ಬಾರಿ ಶಾಲಾಡಳಿತ ಮಂಡಳಿ ದೂರು ನೀಡಿದ್ದರೂ ಸಾಲತ್ತೂರು ಗ್ರಾಮ ಪಂಚಾಯತ್ ಕ್ಯಾರೆ ಅನ್ನುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ಸದ್ಯ ಅಲ್ಲಿ ರಸ್ತೆಯನ್ನೇ ಅತಿಕ್ರಮಣ ಮಾಡಿ ಕಾಂಪೌಂಡ್ ನಿರ್ಮಿಸಿದವರ ಪರಿಣಾಮ ಶಾಲಾ ಮಕ್ಕಳಿಗೂ ಆ ಭಾಗದ ಜನತೆಗೂ ಭಾರಿ ತೊಂದರೆ ಉಂಟಾಗುತ್ತಿದೆ. ಅಲ್ಲಿನ ಜನತಾ ಕಾಲೋನಿಯಲ್ಲಿ ವಾಸಿಸುತ್ತಿರುವವರನ್ನ ಸಾಲತ್ತೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿಯಾಗಿ ಅವರಿಗೆ ಇರುವ ಜಾಗದ ಬಗ್ಗೆ ಸರಿಯಾಗಿ ಅಳತೆ ಮಾಡಿ ಈ ರಸ್ತೆಯನ್ನ ಸುವ್ಯವಸ್ಥಿತವಾಗಿಸಿ ಪಾದಾಚಾರಿಗಳಿಗೆ ಹಾಗೂ ಮಕ್ಕಳಿಗೆ ಅನುವು ಮಾಡಿಕೊಡಬೇಕೆಂದು ನಾಗರಿಕರು ಕೇಳಿಕೊಂಡಿದ್ದಾರೆ. ಇದರಲ್ಲದೆ ಅಲ್ಲೇ ಪಕ್ಕದಲ್ಲೇ ಒಂದು ಸಾರ್ವಜನಿಕ ಬಾವಿ ಇದ್ದು ಕೊಳಚೆ ನೀರೆಲ್ಲ ಆ ಬಾವಿಗೆ ಬಿದ್ದ ಪರಿಣಾಮ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಆ ಬಾವಿಯಿಂದಾಗಿ ಆ ಭಾಗದ ಎಷ್ಟೋ ಕುಟುಂಬಕ್ಕೆ ಬಾವಿ ನೀರು ಉಪಯೋಗಕ್ಕೆ ಬರುತ್ತಿತ್ತು. ಇದೀಗ ಜನತಾ ಕಾಲೋನಿಯಲ್ಲಿ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಬಾವಿ ನೀರಿಗೆ ಕೊಳಚೆ ನೀರು ಹರಿದು ಹೋಗುತ್ತಿದೆ. ಪರಿಣಾಮ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಬರುವ ಭೀತಿಯಲ್ಲಿ ಗ್ರಾಮದ ಜನತೆ ಭಯದಿಂದ ವಾಸಿಸುವಂತಾಗಿದೆ. ಏನೋ ಸಾರ್ವಜನಿಕ ಬಾವಿ ನೀರಿಗೆ ಕೊಳಚೆ ನೀರು ಹೋಗುತ್ತಿರುವ ಬಗ್ಗೆ DHO ಅವರಿಗೂ ಕೂಡ ದೂರನ್ನು ನೀಡಲಾಗಿದೆ. ಅಲ್ಲದೆ ಅಪಾಯಕಾರಿ ಕಾಯಿಲೆ ಹರಡುವ ಮುನ್ನ ಇಲ್ಲಿನ ಸಂಬಂಧಪಟ್ಟ ಅಧಿಕೃತಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಪಾಲ್ತಾಜೆ ಗ್ರಾಮದ ಜನತೆ ಪ್ರತಿಭಟನೆಯನ್ನ ನಡೆಸಲಿದ್ದಾರೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಲತ್ತೂರು ಮೇನ್ ರೋಡ್ನಿಂದ ಒಂದು ಕಾಂಕ್ರೀಟ್ ರೋಡನ್ನು ಸುಮಾರು 10 ವರ್ಷದ ಹಿಂದೆ ರಚಿಸಲಾಯಿತು. ಅದರಲ್ಲಿ ಸಾಲತ್ತೂರು ಸರಕಾರಿ ಪ್ರಾಥಮಿಕ ಶಾಲೆಗೆ ಹೋಗುವ ಎಷ್ಟೋ ಮಕ್ಕಳು ಕಟ್ಟತ್ತಿಲ, ಪುದ್ದೂಟು, ತಿರುವಾಜೆ ಕಡೆಯಿಂದ ಆ ಮೂಲಕ ಬರ್ತಾರೆ. ಅದೇ ರೀತಿ ಅದೇ ಕಾಂಕ್ರೀಟ್ ರೋಡ್ನ ಕೊನೆಯ ಸ್ಥಳದಲ್ಲಿ ಸಿರಿ ವಿದ್ಯಾಲಯ ಎಂಬಂಥ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇದೆ. ಎಷ್ಟೋ ಜನ ಜನತಾ ಕಾಲೋನಿಯಲ್ಲಿ ಎಷ್ಟೋ ನಾಗರಿಕರಿದ್ದಾರೆ. ಇವರು ಸದಾ ಉಪಯೋಗಿಸುತ್ತಿರುವಂಥ ಈ ರಸ್ತೆ, ಆ ರಸ್ತೆಯನ್ನು ಬಹಳ ನಾವು ನಮ್ಮ ಪಂಚಾಯತ್ತು ನಮಗೆ ಬಹಳ ಒಂದು ಮುತುವರ್ಜಿ ವಹಿಸಿ ಆಗಿನ ಪಂಚಾಯತ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲ್ ಅವರು ಬಹಳ ಮುತುವರ್ಜಿಯಿಂದ ನಮಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ತದನಂತರ ಮಾರ್ಗದ ಆ ಎರಡು ಬದಿಗಳಲ್ಲಿ ಸರಿಯಾದಂಥ ಚರಂಡಿಗಳ ವ್ಯವಸ್ಥೆಯನ್ನು ಮಾಡಿಯೇ ರಸ್ತೆಯನ್ನು ನಿರ್ಮಾಣ ಮಾಡಿ, ಆದರೆ ಅದರ ನಂತರ ಕೆಲವು ಅಲ್ಲಿಯ ಜನತಾ ಕಾಲೋನಿಯ ನಿವಾಸಿಗಳು ಅದರ ಹತ್ತಿರವೇ ಕಾಂಪೌಂಡನ್ನು ಕಟ್ಟಿ ಮನೆಗಳನ್ನು ನಿರ್ಮಾಣ ಮಾಡಿ ಆ ಚರಂಡಿಯನ್ನು ಮುಚ್ಚಿ ಹಾಕಿದ್ದಾರೆ. ಇದರ ಪರಿಣಾಮವಾಗಿ ಮಳೆ ನೀರು ಚರಂಡಿಯಲ್ಲಿ ಹೋಗದೆ ಮಾರ್ಗದಲ್ಲಿಯೇ ಹೋಗುತ್ತಾ ಇದೆ. ಇದರಿಂದಾಗಿ ಅಲ್ಲಿಗೆ ಅದಕ್ಕೆ ಹಸಿಯಾದಂಥ ಪಾಮಜಿ ಹೇಳ್ತಾರೆ, ಅದು ಹಿಡಿದು ಜನಗಳು ಪಾಚಿ ಹಿಡಿದು ಜನಗಳು ನಡೆತಿರುವಾಗ ದಾರಿಯಲ್ಲಿ ಎಷ್ಟೋ ಜನ ಬಿದ್ದು, ಆದರೆ ಯಾವುದೇ ರೀತಿಯ ಇಲ್ಲಿಯ ಪಂಚಾಯತ್ ಮೆಂಬರ್ಸ್ ಆಗಲಿ ಯಾರಾಗಲಿ ಯಾವುದೇ ರೀತಿಯ ಅದಕ್ಕೆ ಒಂದು ಪ್ರತಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. 2024ರಲ್ಲಿ ಇನ್ನೊಂದು ನಾವು ಎಲ್ಲ ಶಾಲೆಗೆ ಬರುವಂಥ ಮಕ್ಕಳ ತಂದೆ ತಾಯಿಗಳ ಬೇಡಿಕೆಯಂತೆ ನಾನು ಆಡಳಿತ ಮಂಡಳಿ ಸದಸ್ಯನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೇನೆ, ಸಿರಿ ವಿದ್ಯಾಲಯದ್ದು. ನಾವು ಪುನಃ ಒಂದು ಅವರಿಗೆ ಕಳಕಳಿಯಿಂದ ಮನವನ್ನು ಗ್ರಾಮ ಸಭೆಯಲ್ಲಿ ಕೊಂಡೋಗಿ ಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಅವರು ಕೊಡ್ತಾ ಇಲ್ಲ. ಅದಕ್ಕೆ